ನೆರೆಕರೆಯವರು ಊರವರೆಲ್ಲ ದೂಷಿಸ್ತಾ ಇದ್ರೆ ಎಂತಹ ಬದುಕಪ್ಪ ಅವನು, ಯಾಕವ ಹಾಗಿದ್ದಾನೆ, ಗುರು ಹಿರಿಯರಲ್ಲಿ ಗೌರವ ಇಲ್ಲ, ತನ್ನ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ, ಅವ ಬಂಧುಗಳಿಗೆ ಸಹಾಯ ಮಾಡುವುದಿಲ್ಲ, ಇಂತಹ ಬದುಕು ಒಂದು ಬದುಕೆ ಅಂತ ಒಂದು 10 ಜನ ಅವನ ಬಗ್ಗೆ ಆಡಿದರೆ ಅದುವೇ ಶಾಪವಾಗುತ್ತದೆ. ಅದುವೇ ಶನಿಯ ಆ ಕ್ರೂರ ದೃಷ್ಟಿ, ಆ ರೀತಿಯಲ್ಲೇ ಬರುವಂಥದ್ದು. ಹಾಗಾದರೆ ಅದಾಗಬಾರದು. ಆದರೆ ನಾವು ಮೆಚ್ಚಿಸಬೇಕು, ಶನಿಯ ಸ್ತುತಿ ಮಾಡಬೇಕು, ನವಗ್ರಹಗಳಿಗೆ ಪ್ರದಕ್ಷಿಣೆ ಬರಬೇಕು. ಪ್ರತ್ಯೇಕವಾಗಿ ಶನಿವಾರದಂದು ನವಗ್ರಹಗಳ ಜೊತೆಗೆ ಶನಿಯ ವಿಶೇಷವಾದಂತಹ ಆರಾಧನೆ, ಶನಿಯ ಅಷ್ಟೋತ್ತರ ಶತನಾಮಗಳನ್ನು ಹೇಳುವುದರ ಮೂಲಕವಾಗಿ ಶನಿಯನ್ನು ನಾವು ಪೂಜಿಸ್ತೇವೆ. ಕಲ್ಪೋಕ್ತವಾದಂತಹ ಪೂಜಾ ವಿಧಾನ, ಕಲಶವನ್ನು ಪ್ರತಿಷ್ಠಾಪಿಸಿ ಅದರ ಮೇಲೆ ಶನಿಯ ಪ್ರತಿಮೆಯನ್ನು ಇಟ್ಟು ಶನಿಗೆ ಪ್ರಿಯವಾದಂತಹ ಕಪ್ಪು ವಸ್ತ್ರವೋ ಕಪ್ಪು ವಸ್ತುಗಳೋ ಇವುಗಳನ್ನೆಲ್ಲ ಬೇಕಾದ್ದನ್ನು ಸಮರ್ಪಣೆಯಾಗುವ ಹಾಗೆ ಇಟ್ಟು ಕಲ್ಪೋಕ್ತ ವಿಧಿಯಂತೆ ನವಗ್ರಹ ಪೂಜೆ, ದ್ವಾರಪಾಲ ಪೂಜೆ, ಆಭರಣ ಪೂಜೆ ಇತ್ಯಾದಿಗಳನ್ನೆಲ್ಲ ನೆರವೇರಿಸಿದ ಮೇಲೆ ಆ ಶನಿ ಮಹಾತ್ಮನ ಕಥೆ, ಶನಿ ಹೇಗೆ ಅನುಗ್ರಹವನ್ನೂ ಕೂಡ ಮಾಡ್ತಾನೆ ಮತ್ತು ಹೇಗೆ ಕ್ರೂರನಾಗುತ್ತಾನೆ ಎನ್ನುವಂತಹ ಆ ಕಥೆಗಳನ್ನು ಕೇಳುವುದರ ಮೂಲಕ ಹಾಗಾದರೆ ಶನಿದೇವರು ನಿಜವಾಗಿ ಎಂತಹ ದೇವರು ಅಂತ ನಮಗೂ ಕೂಡ ಪರಿಭಾವಿಸುವುದಕ್ಕೆ ಬರ್ತದೆ. ಹಾಗಾಗಿ ಈ ಶನಿ ಕಥೆಯನ್ನು ಕೂಡ ಶನಿ ಪೂಜೆಯ ಸಂದರ್ಭದಲ್ಲಿ ಕೇಳುವಂತಹದ್ದು ಆ ಶನಿ ಪೂಜೆಯ ಒಂದು ಅಂಗವೇ ಆಗಿದೆ. ಹಾಗಾಗಿ ಈ ಹೊತ್ತು ಪೂಜಾ ವಿಧಾನ ನಡೆಯುತ್ತಾ ಇರುವಂತೆಯೇ ಆ ಮಧ್ಯೆ ಶನಿದೇವರ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಎನ್ನುವ ಯೋಚನೆಯೊಂದಿಗೆ ಇದನ್ನೆಲ್ಲ ತಮ್ಮ ಮುಂಭಾಗದಲ್ಲಿ ಶನಿದೇವರ ಪ್ರೀತ್ಯರ್ಥವಾಗಿ ನಾನು ಹಂಚಿಕೊಳ್ತಾ ಇದ್ದೇನೆ. ಸೂರ್ಯಪುತ್ರನಾದಂತಹ ಶನಿದೇವರಿಗೆ ಭಗವಂತನೇ ಈ ಧರ್ಮ ರಕ್ಷಣೆಯ ಕೆಲಸವನ್ನು ಒದಗಿಸಿರುವಂತಹದ್ದು. ಹಾಗಾದರೆ ಧರ್ಮ ರಕ್ಷಣೆಯನ್ನು ಆ ಗ್ರಹದಲ್ಲಿದ್ದುಕೊಂಡು ಸೂರ್ಯದೇವ ಮಾಡ್ತಾ ಇದ್ದಾನೆ, ಶನಿದೇವ ಅದಕ್ಕೋಸ್ಕರ ಶನಿಯನ್ನು ತೋರುವಂತಿಲ್ಲ. ಹಾಗೆಂದು ಆ ದೃಷ್ಟಿಯನ್ನು ಎಲ್ಲರ ಮೇಲೆ ಅವ ಬೀರ್ತಾನೆ ಅಂತ ಕೇಳಿದರೆ ಖಂಡಿತ ಇಲ್ಲ. ಯಾರವನನ್ನು ಸ್ತುತಿಸ್ತಾರೋ, ಅವನಿಗೆ ಭಕ್ತಿಯಿಂದ ವಂದಿಸ್ತಾರೋ ಅವರಿಗಿಲ್ಲ. ಆದರೆ ಇಲ್ಲ, ನಾನು ವಂದಿಸುವುದಿಲ್ಲ ಅಂದ್ರೆ ಯಾರು ಅದಕ್ಕೆ ಪ್ರತಿಯಾಡ್ತಾರೋ, ಯಾರದನ್ನು ವಿರೋಧಿಸ್ತಾರೋ, ಯಾರಿಗೆ ಶನಿಯಲ್ಲಿ ಯಾವ ಬಗೆಯ ವೃತ್ತಿಯೂ ಇರುವುದಿಲ್ಲವೋ ಅಂತಹವರಿಗೆಲ್ಲ ಅವರನ್ನು ಸರಿದಾರಿಯಲ್ಲಿ ತರುವುದಕ್ಕೋಸ್ಕರ ಆ ಶನಿ ಬಗೆಯಲ್ಲಿ ಹಿಂಸೆಯನ್ನು ಕೊಡ್ತಾನೆ. ಉಜ್ಜಯಿನಿಯಲ್ಲಿ ಒಬ್ಬ ಉತ್ತಮನಾದಂತಹ ಅರಸನಿದ್ದ, ವಿಕ್ರಮಾದಿತ್ಯ ಎನ್ನುವ ಹಾಗೆ ಅವನಿಗೆ ಹೆಸರು. ಅವ ಎಲ್ಲ ದೃಷ್ಟಿಯಿಂದ ಒಬ್ಬ ಆದರ್ಶನಾದಂತಹ ಅರಸು ಆಗಿದ್ದ. ಕ್ರಿಸ್ತ ಪೂರ್ವದಲ್ಲಿ ಇದ್ದಂತಹ ಅರಸು ವಿಕ್ರಮಾದಿತ್ಯ. ಆ ವಿಕ್ರಮಾದಿತ್ಯನಿಂದಲೇ ಒಂದು ಶಕೆ, ವಿಕ್ರಮ ಶಕೆ ಎನ್ನುವುದು ಆರಂಭವಾಗಿದೆ. ಅದು ಆರಂಭ ಆಗಬೇಕು ಅಂತಾದರೆ ಹಾಗಾದರೆ ಎಷ್ಟು ಉತ್ತಮನಾಗಿರಬೇಡ. ಅವನ ಬಗ್ಗೆ ವಿಕ್ರಮಾದಿತ್ಯ ಏರಿದ ಸಿಂಹಾಸನದ ಮೆಟ್ಟಲುಗಳ ಎರಡೂ ಪಕ್ಕದಲ್ಲಿರುವ ಆ 32 ಪ್ರತಿಮೆಗಳು ಎಷ್ಟೋ ಕಾಲದ ಅನಂತರದಲ್ಲಿ ರಾಜ ಭೋಜನಿಗೆ ಹೇಳಿದ ಕಥೆಗಳೇ ಸಾಕ್ಷಿ. ವಿಕ್ರಮಾದಿತ್ಯ ಎಷ್ಟು ಒಳ್ಳೆಯ ಮಾತೆನ್ನುವುದಕ್ಕೆ, ಕೆಟ್ಟವನಲ್ಲ. ಅಂತಹ ವಿಕ್ರಮಾದಿತ್ಯನಿಗೆ ಒಂದು ಸಲ ಅವನ ದ್ವಾದಶಕ್ಕೆ ಶನಿಯ ಪ್ರವೇಶ ಆಗುವ ಸಮಯ ಬಂದು ಹೋಗಿ, ಅಂದರೆ 7.5 ಶನಿ, 7 ವರ್ಷದ ಶನಿ ವಿಕ್ರಮಾದಿತ್ಯನ ಜನ್ಮ ಜಾತಕದಂತೆ ಅವನ ರಾಶಿಯನ್ನು ಪ್ರವೇಶಿಸಬೇಕಾದಂತಹ ಸಮಯ. ಆ ಸಮಯವೂ ಕೂಡ ಅದೊಂದು ಬಹಳ ವಿಚಿತ್ರವಾಗಿ ಆರಂಭವಾಗಿದೆ. ಅಂದರೆ ಅದೆಲ್ಲ ಯೋಗಾಯೋಗವೋ ಎನ್ನುವಂತೆ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿನಿತ್ಯ ನವರಾತ್ರಿಯ ಆರಾಧನೆ, ಕಾಳಿಕಾ ಮಾತೆಯ ಪೂಜೆಯನ್ನು ನಿನಗೂ ಕೂಡ ಈಗ ದ್ವಾದಶದ ಶನಿ ಆಗಮನವಾಗುವ ಸಮಯ. ಅಂದರೆ ಜನ್ಮರಾಶಿಯಿಂದ 12ನೇ ರಾಶಿಗೆ ಶನಿಯ ಆಗಮನದ ಸಮಯ ಈಗಾಗಿದೆ. ಅದು ಇನ್ನು 3 ರಾಶಿಗಳಲ್ಲಿ, ಜನ್ಮರಾಶಿ ಮತ್ತು ಅದರ ಮುಂದಿನ ರಾಶಿ 2.5 ವರ್ಷದಂತೆ 7.5 ವರ್ಷಗಳ ಕಾಲ ಇರುತ್ತದೆ.
ಆ ಸಂದರ್ಭದಲ್ಲಿ ಬಹಳ ಕ್ರೂರನಾಗಿರ್ತಾನೆ, ನಿನಗೂ ಕೂಡ ಕಷ್ಟ ನಷ್ಟಗಳು ಉಂಟು ಮಾಡಬಹುದು. ಆದ ಕಾರಣ ಅವನ ಕಷ್ಟವನ್ನು ತಗ್ಗಿಸಬೇಕು ಅಂತಾದರೆ ನೀನು ಆ ಶನಿ ಶಾಂತಿ ಕರ್ಮಗಳನ್ನು ಮಾಡಬೇಕು. ಪ್ರತ್ಯೇಕವಾದ ಶನಿ ಪೂಜೆ ಇತ್ಯಾದಿಗಳನ್ನು ನೀನು ಮಾಡ್ತಾ ಇರಬೇಕು. ನಿತ್ಯವೂ ಕೂಡ ಶನಿಯನ್ನು ಸ್ಮರಿಸಬೇಕು. ಶನಿವಾರಗಳಲ್ಲಿ ವಿಶೇಷವಾದಂತಹ ಎಳ್ಳು ದಾನ ಇತ್ಯಾದಿಗಳು, ಕಪ್ಪು ವಸ್ತ್ರದಾನ ಇತ್ಯಾದಿಗಳನ್ನು ಮಾಡಬೇಕು. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಶನಿಯನ್ನು ಸಂಪ್ರೀತಿಗೊಳಿಸುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದರೆ ವಿಕ್ರಮ ಅದನ್ನು ಒಪ್ಪುವುದಿಲ್ಲ. ವಿಕ್ರಮ ಹೇಳ್ತಾನೆ, ನಿಮ್ಮ ಜಾತಕ ನೀವು ಹೇಳುವ ಹಾಗೆ ಯಾವುದು ಆಗುತ್ತದೆಯೋ ಆಗಬೇಕಾದು ಆಗಿಯೇ ತೀರಬೇಕಲ್ಲ, ಇದು ಒಂದು. ಮತ್ತೆ ನೀವು ಆ ಶನಿಯ ಸ್ವಭಾವವನ್ನು ಯಾವಾಗ ಹೇಳಿದ್ದೀರೋ, ತನ್ನ ತಂದೆಗೆ ಅವ ಒಳ್ಳೆಯದು ಮಾಡಲಿಲ್ಲ, ಕ್ರೂರನಾಗಿದ್ದಾನೆ, ಯಾವ ಮಗನೂ ಕೂಡ ತಂದೆಯ ಬಗ್ಗೆ ಕೆಟ್ಟದಾಗಿ ನಡ್ಕೊಳ್ಳುವುದಿಲ್ಲ. ನೀವು ಹೇಳುವಂತೆ ಶನಿ ಆ ಕೆಲಸವನ್ನು ಮಾಡಿದ್ದಾನೆ ಅಂತ ಅಂತಹ ಶನಿಗೆ ನಾನು ಮನ್ನಣೆಯನ್ನು ಕೊಡುವುದಿಲ್ಲ. ನಾನು ದೇವಿಯ ಆರಾಧಕ, ಆ ದೇವಿಯ ಅನುಗ್ರಹ ತನ್ನ ಮೇಲಿದೆ ಎನ್ನುವ ಒಂದು ಸಣ್ಣ ಅಹಂಕಾರವೂ ಅವನಿಗುಂಟು. ದೇವಿಯೇ ಒಲಿದು ಅವನಿಗೆ ಪ್ರತ್ಯೇಕವಾದಂತಹ ಒಂದು ಖಡ್ಗವನ್ನು ದಯಪಾಲಿಸಿದ್ದಾಳೆ. ಆದ ಕಾರಣ ವಿಕ್ರಮನಿಗೆ ಆ ಕುರಿತು ಮನಸ್ಸಿನಲ್ಲಿ ಏನೋ ಒಂದು ಭರವಸೆ. ಆದರೆ ಬ್ರಾಹ್ಮಣ ಹೇಳುತ್ತಾನೆ, ಯಾವ ದೇವರ ಅನುಗ್ರಹ ಅದೆಷ್ಟೇ ಇದ್ದರೂ ಕೂಡ ಶನಿ ತಾನು ಏನನ್ನು ಸಂಕಲ್ಪಿಸ್ತಾನ ಅದನ್ನು ಮಾಡುವ ಪೂರ್ಣ ಹೊಣೆಗಾರಿಕೆ ಅವನಿಗುಂಟು. ಅದನ್ನು ಮಾಡಿ ಅದರಲ್ಲಿ ಫಲವನ್ನೂ ಕೂಡ ಅವನು ಪಡೆಯುತ್ತಾನೆ. ಅವನಿಗೆ ಶಿವದೇವರ ಅನುಗ್ರಹವೇ ಆ ರೀತಿಯಾಗಿ ಉಂಟು. ಅವನಿಗೆ ಅದೇ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ನೀನು ಶನಿಯನ್ನು ಪೂಜಿಸಬೇಕು ಅಂತ ಹೇಳಿದರೆ ನಾನು ಶನಿ ಪೂಜೆ ಮಾಡುವುದಿಲ್ಲ ಅಂತಲೇ ವಿಕ್ರಮ ಗಟ್ಟಿಯಾಗಿ ನಿಂತು ಬಿಟ್ಟಿದ್ದಾರೆ. ಅದೇ ಹೊತ್ತಿಗೆ ಆಕಾಶ ಮಾರ್ಗದಲ್ಲಿ ಶನಿಯ ಸಂಚಾರವಾಗ್ತಾ ಇತ್ತು. ಆ ಕ್ಷಣಕ್ಕೆ ಶನಿದೇವ ಅವನಿಗೆ ಈ ವಿಕ್ರಮಾದಿತ್ಯ ಕೈ ತಟ್ಟಿ ನಗಾಡ್ತಾ ಇದ್ದಾನೆ. ಅಂತಹ ಒಬ್ಬ ಗ್ರಹಾಧಿಪತಿ ಅವ ದೇವರು ಹೇಗಾಗ್ತಾನೆ, ಅವನನ್ನು ಯಾಕೆ ಪೂಜಿಸಬೇಕು? ಅಂತಹ ಅಲಕ್ಷ್ಯವಾಗಿ ತಿರಸ್ಕಾರದಿಂದ ಕೈ ತಟ್ಟಿ ನಗೆಯಾಡ್ತಾನೆ ತನ್ನ ಆ ವಿದ್ವತ್ ಮಂಡಳಿಯ ಆ ಸಭೆಯಲ್ಲಿ. ಅದನ್ನು ಕೇಳಿದಂತಹ ಶನಿಗೆ ಮಹಾಸಿಟ್ಟು ಬರ್ತದೆ. ಕೆಳಗೆ ಬರ್ತಾನೆ. ಕೆಳಗೆ ಬಂದು ವಿಕ್ರಮನಿಗೆ ತಾನೇ ನೇರವಾಗಿ ಪಂಥಾಹ್ವಾನವನ್ನು ಮಾಡಿ ಹೋಗುತ್ತಾನೆ. ತಪ್ಪು ಮಾಡಿದೆ ವಿಕ್ರಮ, ನಿನ್ನ ಜನ್ಮರಾಶಿಗೆ ಪ್ರವೇಶಿಸುವಂತಹ ಸಮಯ ಬಂದಿದೆ, ನನಗೆ ನಾನು ಪ್ರವೇಶಿಸುತ್ತೇನೆ. ಅಲ್ಲಿ ನನ್ನ ದೃಷ್ಟಿ ಕ್ರೂರವಾಗಿರ್ತದೆ. ನಿನ್ನ ಸರ್ವ ಸಂಪತ್ತುಗಳನ್ನೂ ಕಳೆದುಕೊಳ್ಳಬಲ್ಲೆ, ನಿನ್ನ ಅಧಿಕಾರ ಕಳೆದು ಹೋಗಿ, ನಿನ್ನ ಅಂಗಾಂಗಗಳಿಗೆ ಊನ ಬಂದಿದ್ದು, ಕಷ್ಟ ನಷ್ಟ ಉಂಟಾಗುತ್ತದೆ, ಎಲ್ಲವೂ ಹೊರಟು ಹೋಗಿಬಿಡ್ತದೆ, ನೀನು ದರಿದ್ರನಾಗಿತ್ತಿ, ಅಷ್ಟು ಮಾಡುತ್ತೇನೆ ಎನ್ನುವ ಹಾಗೆ ಅದೇ ಸಭೆಯಲ್ಲಿ ಆಣೆ ಮಾಡಿ ಮತ್ತೆ ಮೇಲೆ ಹೋಗ್ತಾನೆ ಶನಿದೇವ. ವಿಕ್ರಮ ಲೆಕ್ಕಿಸುವುದೇ ಇಲ್ಲ, ಅದನ್ನು ಬಂದದ್ದನ್ನು ನೋಡಿಕೊಳ್ತೇನೆ ಎನ್ನುವ ಹಾಗೆಯೇ ಕುಳಿತಿದ್ದಾನೆ ವಿಕ್ರಮ. ಆ ಮರುದಿನದಿಂದಲೇ ಶನಿ ವಿಕ್ರಮನಿಗೆ ಬಗೆ ಬಗೆಯಲ್ಲಿ ಕಷ್ಟಗಳನ್ನು ಕೊಡುವುದಕ್ಕೆ ತೊಡಗಿದ್ದಾನೆ ಅಂತಂದ್ರೆ ಶನಿಯ ಧರ್ಮದಂತೆ ಇವ ಶನಿಯನ್ನು ಒಪ್ಪುವುದಿಲ್ಲ, ಶನಿಯನ್ನು ಪೂಜಿಸುವುದಿಲ್ಲ, ಶನಿಯನ್ನು ದೇವರೆಂದೇ ಮನ್ನಿಸುವುದಿಲ್ಲ. ಹಾಗಾಗಿ ಇವನಿಗೆ ರಾಜ್ಯಭ್ರಷ್ಟತೆ ಉಂಟಾಗ್ತದೆ. ವಿಕ್ರಮನಿಗೆ ಯಾವನೋ ಒಬ್ಬ ಕುದುರೆಯನ್ನು ಮಾರುವುದಕ್ಕೆ ಬಂದವ, ಆ ಕುದುರೆಯ ಮೇಲೆ ವಿಕ್ರಮಾದಿತ್ಯ ಏರುವ ಹಾಗೆ ಮಾಡಿ ಅವನನ್ನು ಅಲ್ಲಿಂದ ಎಷ್ಟೋ ದೂರಕ್ಕೆ ಕೊಂಡು ಹೋಗುತ್ತಾನೆ. ತನ್ನ ಊರು ಬಿಟ್ಟು ಹೋಗುವ ಹಾಗಾಗಿ ಊರಿನಲ್ಲಿ ಹೋದಲ್ಲಿ ಕಾಡಿನಲ್ಲಿ ಕಳ್ಳರ ದಾಳಿಯಾಗುತ್ತದೆ ವಿಕ್ರಮಾದಿತ್ಯನ ಮೇಲೆ. ಅವನ ಮೈ ಮೇಲಿದ್ದ ಧನ ಕನಕಾದಿಗಳನ್ನು ಕೂಡ ಅವರು ಸೆಳೆದುಕೊಂಡು ಬಿಡ್ತಾರೆ, ಪರಿಮಯ್ಯವನಾಗುತ್ತಾನೆ. ಈ ಕಡೆಯಲ್ಲಿ ಅವನ ಮಂತ್ರಿಯೊಬ್ಬ ತುರ್ಜಯನೆನ್ನುವವ ಅವನ ಸಮಸ್ತ ರಾಜ್ಯವನ್ನು ತಾನು ಸ್ವಾಧೀನಪಡಿಸಿಕೊಂಡ ಉಜ್ಜಯಿನಿಯನ್ನು. ಇವ ಏನೂ ಇಲ್ಲದೆ ಕಂಗಾಲಾಗಿ ಎಲ್ಲವನ್ನೂ ಕೂಡ ಕಳೆದುಕೊಂಡ ಕೆಟ್ಟ ದರಿದ್ರನಾಗುತ್ತಾನೆ ಈ ವಿಕ್ರಮಾದಿತ್ಯ.
ಎಲ್ಲವನ್ನೂ ಕೂಡ ಕಳೆದುಕೊಂಡವನಾಗಿ ಕೊನೆಗೆ ಅವನ ಮೇಲೆ ಕಳ್ಳತನದ ಆರೋಪವೂ ಕೂಡ ಬರ್ತದೆ. ಕಳ್ಳತನದ ಆರೋಪ ಅದನ್ನೂ ಕೂಡ ಹೊತ್ತುಕೊಳ್ತಾನೆ. ಆ ಊರಿನ ಅರಸನಾದಂತಹ ಚಂದ್ರಸೇನನೆನ್ನುವನ ಬಳಿಗೆ ಅವನನ್ನು ಕರ್ಕೊಂಡು ಹೋಗ್ತಾರೆ. ಅವ ಕಳ್ಳತನ ಮಾಡಿದ್ದು ಬೇರೇನಲ್ಲ, ಒಂದು ಮುತ್ತಿನ ಹಾರವನ್ನು ಅವ ಕದ್ದಿದ್ದಾನೆ ಎನ್ನುವ ಆರೋಪ ಅವನ ಮೇಲೆ. ನಂದು ಶೆಟ್ಟಿ ಎನ್ನುವವನು ತನ್ನ ಮಗಳು ಆಲೋಲಿಕೆಯ ಹಾರವನ್ನು ಅಪಹರಿಸಿದ. ಆ ಚಂದ್ರಸೇನ ಅವನ ಕೈಕಾಲು ಕಡಿಯುವ ಹಾಗೆ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಕಟುಕರು ಹೋಗಿ ಅವನ ಕೈಕಾಲುಗಳನ್ನು ಕಡಿದು ಅವನನ್ನು ಬೀದಿಯಲ್ಲಿ ಎಸೆದು ಬಿಡ್ತಾರೆ. ನಿರ್ಗತಿತನಾಗುತ್ತಾನೆ ವಿಕ್ರಮ. ಹಾಗಾದರೆ ಇದೆಲ್ಲವೂ ಕೂಡ ಶನಿಯಿಂದಲೇ ಆದಂತಹ ಕೆಲಸಗಳು. ಆ ಕುದುರೆಯನ್ನು ಮಾರುವ ದೂತನಾಗಿ ಬಂದವ ಅವ ಶನಿಯೇ. ಕಾಡಿನಲ್ಲಿ ಕಳ್ಳರ ರೂಪದಲ್ಲಿ ವಿಕ್ರಮನ ಮೇಲೆ ಆಕ್ರಮಣವನ್ನು ಮಾಡಿಸಿದವನು ಕೂಡ ಶನಿಯೇ. ಚಂದ್ರಸೇನನಿಂದ ಆ ರೀತಿಯದಾದ ಆಜ್ಞೆಯನ್ನು ಹೊರಡಿಸಿದ. ಆ ಮುತ್ತಿನ ಹಾರ ಅದು ಒಂದು ಪ್ರತಿಮೆಯ ಹಂಸ, ಒಂದು ಹಂಸದ ಬೊಂಬೆ ಆ ಮುತ್ತಿನ ಹಾರವನ್ನು ನುಂಗಿತು. ಅದನ್ನು ವಿಕ್ರಮ ನೋಡಿದ್ದಾನೆ, ಆದರೆ ಅದನ್ನು ಹೇಳಿದರೆ ಯಾರು ನಂಬುವಂತಿಲ್ಲ. ಅದನ್ನು ಕೂಡ ಶನಿಯೇ ಮಾಡಿಸಿದ. ಹೀಗೆ ಬಗೆ ಬಗೆಯ ಆರೋಪಗಳು. ಕೊನೆಗೆ ಕೈಕಾಲಿಲ್ಲದೆ ನಿರ್ಗತಿಕನಾಗಿ ಬೀದಿ ಬದಿಯಲ್ಲಿ ಬಿದ್ದಿದ್ರೆ ರಾಜ ಶಾಸನವನ್ನು ಮಾಡಿರ್ತಾನೆ, ಅವನಿಗೆ ಯಾರೂ ಕೂಡ ಒಂದು ಗುಟುಕು ನೀರನ್ನು ಕುಡಿಯುವುದಕ್ಕೆ ಕೊಡಬೇಡಿ, ಬಿದ್ದು ಸಾಯ್ಬೇಕಮ್ಮ ಅಂತ. ಆದರೆ ನೀರು ಕೊಡದಿದ್ರು, ತಿನ್ನುವುದಕ್ಕೇನನ್ನೂ ಕೊಡದಿದ್ರು ಕೂಡ ಸಾವು ಬರುವುದಿಲ್ಲ. ಅದೊಂದು ನಿರ್ಣಯ. ಈ ಶನಿ ಕಷ್ಟಗಳನ್ನು ಕೊಡ್ತಾ ಹೋಗ್ತಾನೆ, ಆದರೆ ಜೀವ ತೆಗೆಯುವುದಿಲ್ಲ. ಯಾಕಂದರೆ ತನ್ನದಲ್ಲದ ಕೆಲಸವನ್ನು ಅವ ಮಾಡುವುದಿಲ್ಲ. ಜೀವ ತೆಗೆಯುವ ಕೆಲಸ ತನ್ನ ಅಣ್ಣನದು ಅಂತ ಅವನಿಗೆ ಗೊತ್ತಿದೆ, ಯಮನದು ಅಂತ. ಆದ್ದರಿಂದ ಜೀವಕ್ಕೆ ಮಾತ್ರ ಕೈ ಹಾಕುವುದಿಲ್ಲ. ಆದರೆ ಆ ಸಾಯುವುದಕ್ಕಿಂತ ಕಠಿಣ ಈ ರೀತಿಯದಾದಂತಹ ಬದುಕನ್ನು ಬರುತ್ತದೆ. ಆ ಸಂದರ್ಭದಲ್ಲಿ ಒಂದು ಕ್ಷಣ ಅವನಿಗೆ ಕಂಡು ಹೋಗ್ತದೆ, ಇಷ್ಟೆಲ್ಲ ಯಾಕಾಯಿತು? ಎಲ್ಲ ನೆನ್ನೆ ಮೊನ್ನೆಯವರೆಗೆ ನಾನು ಬಹಳ ಚೆನ್ನಾಗಿದ್ದನಲ್ಲ ಉಜ್ಜಯಿನಿಯಲ್ಲಿ. ಒಂದು ಕನಸಿನ ಹಾಗೆ ಕೆಲವೇ ದಿವಸಗಳಲ್ಲಿ ಇಷ್ಟೆಲ್ಲ ನಡೆದು ಹೋಯಿತಲ್ಲ ಎನ್ನುವಾಗ ಸಭೆಗೆ ಶನಿಯ ಆಗಮನವಾದದ್ದು, ಅವ ಪ್ರತಿಜ್ಞೆ ಮಾಡಿ ಹೋದದ್ದು, ಇದೆಲ್ಲ ಅವನಿಗೆ ನೆನಪಿಗೆ ಬರ್ತದೆ. ಬ್ರಾಹ್ಮಣರು ಪೂಜೆ ಮಾಡುವುದಕ್ಕೆ ಹೇಳಿದರೂ ತಾನದನ್ನು ಮಾಡಲಿಲ್ಲ. ಹಾಗಾದರೆ ಇದು ಶನಿದೇವನ ಪ್ರಭಾವವೇ? ಅಯ್ಯೋ ಶನಿದೇವರೇ, ಈ ರೀತಿಯಲ್ಲಿಯೂ ನೀನು ಕಷ್ಟ ಕೊಡ್ತೀಯಲ್ಲ ಅಂತ ಒಂದು ಆರ್ತನಾದ. ಶನಿಯ ಬಗ್ಗೆ ವಿಕ್ರಮನ ಮನಸ್ಸಿನಲ್ಲಿ ಹೊರಟಿತು. ಶನಿಗೆ ಅಷ್ಟೇ ಸಾಕಾಯಿತು ಕರಗುವುದಕ್ಕೆ, ತಗ್ಗುವುದಕ್ಕೆ. ಪೂಜೆ ಮಾಡಲಿಲ್ಲ, ಆ ಒಂದು ಕರೆದದ್ದಷ್ಟೇ. ಶನಿದೇವರೇ, ಈ ರೀತಿಯಲ್ಲಿಯೂ ಕಷ್ಟ ಕೊಡ್ತೀಯಲ್ಲ, ಸಹಿಸುವುದಕ್ಕಾಗುವುದಿಲ್ಲ. ಅಷ್ಟಕ್ಕೆ ಸ್ವಲ್ಪ ತಗ್ಗಿದ ಶಾಂತನಾದ ಶನಿದೇವ ರಾಜನಿಗೆ ಪ್ರೇರಣೆಯನ್ನು ಕೊಟ್ಟ. ಅನ್ನ ನೀರುಗಳನ್ನಾದರೂ ಬೇಕಾದವರು ಕೊಡ್ಲಿ ಎನ್ನುವ ಹಾಗೆ ಚಂದ್ರಸೇನ ಘೋಷಣೆಯನ್ನು ಹೊರಡಿಸಿದ. ದಾರಿಯಲ್ಲಿ ಹೋಗುವವರು ಬರುವವರೆಲ್ಲ ಅವನ ಮೇಲೆ ಕರುಣೆಯಿಂದ ಅವನಿಗೆ ತಿನ್ನುವುದಕ್ಕೆ, ಕುಡಿಯುವುದಕ್ಕೆ, ಕೊಡುವುದಕ್ಕೆ ತೊಡಗಿದ್ರು. ಆ ಸಂದರ್ಭದಲ್ಲಿ ಒಬ್ಬಳು ಬಂದದ್ದು ಆ ದಾರಿಯಾಗಿ ಸುಶೀಲೆ ಎನ್ನುವವಳು ಉಜ್ಜಯಿನಿಯಿಂದ ಆ ತಾಮ್ರಲಿಂಗ ಪಟ್ಟಣಕ್ಕೆ ಬರುವ ಆ ಹೆಣ್ಣು ಮಗಳು ಗಂಡನ ಮನೆ ತಾಮ್ರಲಿಂಗ ಪಟ್ಟಣದಲ್ಲಿ. ಉಜ್ಜಯಿನಿ ತನ್ನ ತಾಯಿ ಮನೆ. ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಬೆಳೆದಂತಹ ಹೆಣ್ಣು ಮಗಳು. ಅವಳಿಗೆ ಗುರುತು ಸಿಗುತ್ತದೆ ವಿಕ್ರಮನದು. ಅವಳು ತುಂಬ ಮರುಗುತ್ತಾಳೆ. ಎಂತಹ ಅರಸನಿಗೆ ಎಂತಹ ಸ್ಥಿತಿ ಬಂದು ಹೋಗ್ತಾಳೆ. ಅವಳು ಮತ್ತೆ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ದೀಪಕರಾಗ ಹಾಡ್ತಾನೆ. ಆ ಮೂಲಕವಾಗಿ ಚಂದ್ರಸೇನನ ಮಗಳಾದಂತಹ ಪದ್ಮಾವತಿ ಅವಳ ಅಂತಃಪುರದವರೆಗೆ ಹೋಗುತ್ತಾನವ ಈ ವಿಕ್ರಮಾದಿತ್ಯ. ಅಂತಃಪುರದಲ್ಲಿಯೂ ದೀಪಕರಾಗವನ್ನು ಹಾಡ್ತಾನೆ. ಅರಮನೆಯಲ್ಲಿ ದೀಪಗಳು ಬೆಳಗುತ್ತಾವೆ. ಚಂದ್ರಸೇನ ಬರ್ತಾನೆ. ಈ ಕೈಕಾಲಿಲ್ಲದ ಹೆಳವ ಭಿಕ್ಷುಕ ಈ ಅಂತಃಪುರದಲ್ಲಿ ಹೇಗೆ ಬಂದ, ಏನು ಮಾಡ್ತಾ ಇದ್ದಾನೆ? ನಾನೇ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಸಿಟ್ಟಿನಿಂದ ಅಲ್ಲಿ ಅವನ ತಲೆ ಕಡಿಯುವುದಕ್ಕಿರುವಾಗ
ಮತ್ತಿನ್ನೇನು, ತಲೆ ಕಡಿದರೆ ಮುಗಿದೇ ಹೋಯಿತಲ್ಲ, ಇನ್ನೊಂದು ಅರೆಕ್ಷಣದಲ್ಲಿ ಬದುಕು ಕೊನೆಯಾಗುತ್ತದೆ, ತಾನು ಸಾಯ್ತೇನೆ, ಸತ್ತ ಮೇಲೆ ಮತ್ತೇನುಂಟು, ಏನಿಲ್ಲ. ಅವಾಗ ಚಂದ್ರಸೇನ ಕೇಳ್ತಾನೆ, ಕಡಿತೇನೆ ಈಗ ಆಗ ತಡೀತಾನೆ ವಿಕ್ರಮ ಅವನನ್ನು. ಒಂದು ಕ್ಷಣ ಇರು, ನಾನೊಂದು ಪ್ರಾರ್ಥನೆ ಮಾಡಿಬಿಡ್ತೇನೆ. ಯಾಕಂದರೆ ಇಷ್ಟೆಲ್ಲ ಆಗುವಾಗ ವಿಕ್ರಮಾದಿತ್ಯನಿಗೆ ಆ ಶನಿಯ ವ್ಯಕ್ತಿತ್ವ ಏನು ಎನ್ನುವುದರ ಪೂರ್ಣ ಅರಿವು ಬಂದಿದೆ. ಏನೂ ಮಾಡಬಲ್ಲ ಈ ಶನಿ. ಆ ಹೊತ್ತಿಗೆ ಶನಿದೇವನನ್ನು ಕುರಿತು ಶನಿದೇವರ ಸ್ತುತಿಯನ್ನು ಮಾಡಿ ಶನಿದೇವರಿಗೆ ಕೈ ಮುಗಿದು ತಾನು ಶನಿಯನ್ನು ವಿರೋಧಿಸಿ ಮಾತನಾಡಿ ಅದು ತಪ್ಪಾಯಿತು, ತಾನು ಊರಿನ ಅರಸ, ಒಂದು ತನ್ನ ಪ್ರಜೆಗಳಿಗೆ ತಿಳಿಸಿ ಹೇಳಬೇಕಾದವ, ತಾನೇ ನಿಷ್ಠುರನಾಗಿ ಬಿಟ್ಟೆ, ದೇವನಿಂದನೆಯನ್ನು ತಾನು ಮಾಡಿದೆ ಎನ್ನುವುದಕ್ಕೋಸ್ಕರ ಮನಸ ಶನಿದೇವನಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ, ಸ್ತುತಿ ಮಾಡ್ತಾನೆ, ಶನಿದೇವರ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಕ್ಷಣಕ್ಕೆ ಶನಿದೇವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಚಂದ್ರಸೇನನ ಕೈಯಲ್ಲಿ ಎತ್ತಿದ ಖಡ್ಗ ಹಾಗೆಯೇ ಇದೆ. ಚಂದ್ರಸೇನನು ನೋಡ್ತಾನೆ, ಶನಿದೇವನ ದರ್ಶನವಾಗಿದೆ. ವಿಕ್ರಮಾದಿತ್ಯ ಕಾಲಿಲ್ಲ, ಕೈಗಳಿಲ್ಲ, ಅಲ್ಲೇ ಅಡ್ಡ ಬೀಳ್ತಾನವ. ಶನಿದೇವನಿಗೆ ಶರಣಾಗಿ ಬಿಡ್ತಾನೆ ವಿಕ್ರಮ. ಆಗ ಶನಿದೇವ ವಿಕ್ರಮನನ್ನು ಎತ್ತಿ ಅನುಗ್ರಹಿಸ್ತಾನೆ, ಅವನ ಮೈದಡುತ್ತಾನೆ, ಅವನ ಹೋದ ಕೈಕಾಲುಗಳು ಮರಳಿ ಬರ್ತವೆ. ಆಗ ಶನಿದೇವ ಹೇಳ್ತಾನೆ, ಯಾಕೆ ವಿಕ್ರಮನಿಗೆ ಆ ರೀತಿಯಾದ ಕಷ್ಟಗಳು ಬಂತು ಎಲ್ಲವನ್ನೂ ಕೂಡ ಶನಿದೇವ ವಿವರಿಸ್ತಾ ಹೋಗ್ತಾನೆ. ಧರ್ಮದಲ್ಲಿ ನಡೀಬೇಕು ಮಾತ್ರ ಅಲ್ಲ, ನಂಬಿಕೆಯೂ ಬೇಕು, ಸ್ತುತಿ ಮಾಡಬೇಕು, ನಿಂದಿಸಬಾರದು. ಶನಿ ನಿಂದನೆಯನ್ನು ಮಾಡಿದ್ರಿಂದ ಇಷ್ಟೆಲ್ಲ ಆಯಿತು. ಶನಿಯನ್ನು ಯಾರೂ ಇದು ಹಾಕಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನದನ್ನು ಮಾಡಿದೆ, ಅದಕ್ಕೋಸ್ಕರ ನಿನಗೆ ಈ ಕಷ್ಟಗಳನ್ನು ಕೊಟ್ಟೆ. ಆದರೆ ವಿಕ್ರಮ, ನಿನ್ನನ್ನು ನಾನು ಮೆಚ್ಚಿಕೊಂಡೆ ಅಂತ ಹೇಳ್ತಾನೆ. ಯಾಕೆ ಮೆಚ್ಚಿಕೊಂಡೆ? ಈ ಸಮಯಕ್ಕಾಗುವಾಗ 7.5 ವರ್ಷಗಳು ಮುಗಿಯುತ್ತಾ ಬಂದಿವೆ. ಇಷ್ಟೂ ಈ ದೀರ್ಘ ಅವಧಿಯಲ್ಲಿ ನಾನು ಕೊಟ್ಟ ಕಷ್ಟಗಳನ್ನೆಲ್ಲ ನೀನು ಸಹಿಸಿಕೊಂಡೆಯಲ್ಲ. ನೋಡು, ನನಗೆ ಕೈ ಮುಗಿದು ನನ್ನ ಕುರಿತು ಒಂದು ಶ್ಲೋಕ ವಾಕ್ಯವನ್ನು ಹೇಳುವುದಕ್ಕೆ, ಒಂದು ಸ್ತುತಿಯನ್ನು ಮಾಡುವುದಕ್ಕೆ ನಿನಗೆ ಇಷ್ಟು ಸಮಯ ಬೇಕಾಯಿತು. ರಾವಣ ಬಂಧಿಸಿ ಇಟ್ಟುಕೊಂಡಿದ್ದನಂತೆ ಲಂಕೆಯನ್ನು, ಅವರನ್ನು ಬಂಧನದಲ್ಲಿಟ್ಟಿದ್ದ. ದೇವತೆಗಳನ್ನು ಎಲ್ಲ ಬಂಧಿಸಿ ಇಟ್ಟವನೇ ರಾವಣ. ಲೋಕವನ್ನೇ ತಾನು ಆಳಬೇಕಂತ ಇದ್ದವನಲ್ಲಿ. ಹಾಗಾಗಿ ಗ್ರಹಗಳನ್ನು ಎಲ್ಲ ಬಂಧಿಸಿ ಸೆರೆಯಲ್ಲಿಟ್ಟಿದ್ದ. ಬಹಳ ಕಾಲ ಗೃಹ ಬಂಧನ ಇತ್ತು ಈ ಗ್ರಹಗಳಿಗೆಲ್ಲ. ಹಾಗಾದರೆ ಜ್ಯೋತಿಷ್ ಚಕ್ರದಲ್ಲಿ ಆ ಸಮಯದಲ್ಲಿ ಗ್ರಹಗಳಿರಲಿಲ್ವೇ ಅಂತ ಪ್ರಶ್ನೆ ಅಲ್ಲ. ಯಾಕಂದರೆ ಗ್ರಹ ಮಂಡಲ ಅಥವಾ ಗ್ರಹ ರೂಪದಲ್ಲಿರುವ ನಕ್ಷತ್ರ ಅದು ಎಂದೂ ಆ ಚಕ್ರದಲ್ಲಿರ್ತದೆ. ಆದರೆ ಆ ಗ್ರಹಾಧಿಕಾರಿಯಾದಂತಹ ದೇವರಿಗೆ ಅಥವಾ ದೇವತೆ ಸ್ವತಂತ್ರವಾಗಿ ತಮ್ಮ ರೂಪದಲ್ಲಿ ವ್ಯವಹಾರ ಮಾಡುವ, ಬೇರೆ ಬೇರೆ ಕಡೆಗಳಿಗೆ ಚಲಿಸುವಂತಹ ಶಕ್ತಿ ಸಾಮರ್ಥ್ಯಗಳಿರ್ತವೆ. ಆ ರೀತಿಯಲ್ಲಿ ಸೂರ್ಯನಾರಾಯಣನೋ ಇಲ್ಲ ಚಂದ್ರನೋ ಇಲ್ಲ ಶನಿದೇವರೋ ಅವರೆಲ್ಲ ಪ್ರತ್ಯೇಕವಾಗಿ ತಮ್ಮ ಸಂಸಾರಗಳನ್ನಿಟ್ಟುಕೊಂಡವರು. ನೀಲ ಎನ್ನುವಂತಹ ಮಡದಿ ಶನಿದೇವರಿಗಿದ್ದಾರೆ, 4-5 ಮಂದಿ ಮಕ್ಕಳು ಇದ್ದಾರೆ. ಅದೆಲ್ಲ ತನ್ನ ಕೌಟುಂಬಿಕವಾದಂತಹ ವ್ಯವಸ್ಥೆ. ಅಂತಹ ಶನಿದೇವರನ್ನು ಮತ್ತು ಉಳಿದ ಎಲ್ಲ ಗ್ರಹಾಧಿಪತಿಗಳನ್ನು ಬಂಧನದಲ್ಲಿಟ್ಟಿದ್ದ ರಾವಣ ಒಂದು ಸಂದರ್ಭಕ್ಕೆ ಹನುಮಂತ ಸೀತಾನ್ವೇಷಣೆಯನ್ನು ಮಾಡ್ತಾ ಹೋದ್ರಲ್ಲ. ಸೀತಾನ್ವೇಷಣೆಯನ್ನು ಮಾಡಿದ್ದಾನೆ. ಸೀತೆಯಲ್ಲಿದ್ದಾಳೆ ಅಂತ ಗೊತ್ತಾಗಿದೆ, ಸೀತೆಯಲ್ಲಿ ಎಲ್ಲ ಮಾತುಗಳ ನಾಡಿಯಾಗಿದೆ. ಆದರೆ ಆಮೇಲೆ ಅಷ್ಟೇ ಸಮಾಧಾನ ಆಗಲಿಲ್ಲ ಹನುಮಂತನಿಗೆ. ಇಡೀ ಲಂಕೆಯನ್ನೊಮ್ಮೆ ನೋಡಬೇಕು ಅಂತ ಅವನಿಗೆ ಕಂಡದ್ದು. ಲಂಕೆ ಎಷ್ಟು ವಿಸ್ತಾರವಾಗಿದೆ, ಲಂಕೆ ಎಷ್ಟು ಗಟ್ಟಿಯಾಗಿದೆ, ಇಲ್ಲಿಯ ಜನ ಹೇಗೆ, ಇಲ್ಲಿಯ ಅರಸ ಹೇಗೆ, ಇಲ್ಲಿಯ ಸೇನೆ ಎಷ್ಟು ಬಲಿಷ್ಠ, ಇದನ್ನೆಲ್ಲ ನೋಡಿಕೊಂಡು ಹೋದರೆ ನಾಳೆಯ ದಿವಸ ಯುದ್ಧ ಮಾಡುವುದಕ್ಕೆ ಅನುಕೂಲ ಅಂತ ಖಂಡಿತವನಿಗೆ. ಹಾಗಾದರೆ ಅದಕ್ಕೊಂದು ಉಪಾಯ ಮಾಡುವುದು ಹೇಗೆ? ಆಡಳಿತೆಯವರ ಗಮನ ತನ್ನ ಮೇಲೆ ಬೀಳುವ ಹಾಗೆ ಮಾಡಬೇಕು.
ಅವರೇ ತನ್ನನ್ನು ಬಂಧಿಸಿ ಕರ್ಕೊಂಡು ಹೋಗುವ ಹಾಗಾಗಬೇಕು ಎನ್ನುವ ಕಾರಣಕ್ಕೆ ಅಶೋಕವನದ ಮೇಲೆ ಆ ಹಣ್ಣುಗಳನ್ನು ತಿನ್ನುವುದಕ್ಕೆ ಅವ ದಾಳಿಯನ್ನು ಮಾಡಿದ್ದು. ಹಣ್ಣು ತಿನ್ನುವುದಕ್ಕೆ ಹಸಿವಾಗಿ ಏನಲ್ಲ, ಹನುಮಂತನಿಗೆ ಹಸಿವಾದರೆ ತಿನ್ನುವುದಕ್ಕೆ ಲಂಕೆಯ ಹಣ್ಣು ಬೇಕು ಅಂತೇನಿಲ್ಲ. ಅದನ್ನು ಅವ ತಿನ್ನಲಿಕ್ಕೂ ಇಲ್ಲ. ಅವ ತಿಂದಿದ್ದಾನೋ ಇಲ್ಲವೋ ಹಾಳು ಮಾಡಿದ್ದೇ ಹೆಚ್ಚವ. ಅಂತೂ ಅಶೋಕವನ ಧ್ವಂಸ ಮಾಡಿದ್ದು ಹೊರತು ಫಲಭಕ್ಷಣ ಮಾಡಿದ್ದಲ್ಲ. ಅವನನ್ನು ಬಂಧಿಸಿದರು, ಕರ್ಕೊಂಡು ಹೋದರು, ವಿಚಾರಣೆಯಾಯಿತು. ಅವನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟರು. ಬೆಂಕಿಯನ್ನು ಕೊಡುವಾಗ ಇಡೀ ಲಂಕೆ ಸುಟ್ಟು ಹೋಯಿತು. ಅವ ಹುಡುಕಿ ಅಲ್ಲಲ್ಲಿ ಬೆಂಕಿಗಳನ್ನು ಇಡ್ತಾ ಬಂದಿದ್ದಾನೆ. ಹಾಗೆ ಇಟ್ಟ ಬೆಂಕಿ ಸೆರೆಮನೆಗೂ ತಾಗಿ. ಸೆರೆಯಲ್ಲಿ ಅನೇಕ ಕೈದಿಗಳಿದ್ದರು. ಆ ಸೆರೆಮನೆಗೆ ಬೆಂಕಿ ಉರಿದಾಗ ಎಲ್ಲ ಮೇಲೆ ಸುಟ್ಟು ಹೋಯಿತು, ಇದಾಯಿತು, ಬಯಲಾಯಿತು. ಎಲ್ಲ ತಪ್ಪಿಸಿಕೊಂಡು ಓಡುವುದಕ್ಕೆ ತೊಡಗಿತು. ನವಗ್ರಹರುಗಳನ್ನು ಬಂಧಿಸಿಟ್ಟಂತಹ ಸೆರೆಮನೆಗೂ ಬೆಂಕಿ ಹತ್ತಿಕೊಂಡಿತು. ಬೆಂಕಿ ಹತ್ತಿಕೊಂಡು ಆಯ್ತಲ್ಲ, ಸುಲಭ ಆಯ್ತು ಇವರಿಗೆ. ಕಾವಲುಗಾರರೆಲ್ಲ ಓಡಿದರು. ಆಮೇಲೆ ಏನು ಸರಪಳಿಗಳು ಎಲ್ಲ ಬೆಂಕಿಯ ಶಾಖಕ್ಕೆ ಕರಗಿ ಹೋಗುತ್ತವೆ. ಸೂರ್ಯನು ಚಂದ್ರ ಸಾಮಾನ್ಯ ಯಾರಿಗೆಲ್ಲ ತಮಗೆ ಅಲ್ಲಿಂದ ಹೋಗಬೇಕು ಅಂತ ಕಂಡಿತು ಅವರೆಲ್ಲ ಹೊರಟು ಹೋದರು. ಆ ಕ್ಷಣ ಮುಕ್ತವಾಗಿತ್ತು, ಏನೂ ತೊಂದರೆ ಇರಲಿಲ್ಲ. ಹನುಮಂತ ಅಷ್ಟೋಪಕಾರವನ್ನು ಮಾಡಿದ್ದಾನೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ಅಂತ ಹನುಮಂತನಿಗೆ ಧನ್ಯವಾದ ಹೇಳುತ್ತಾ ಅವರೆಲ್ಲ ಓಡಿದರೆ ಒಬ್ಬ ಅಲ್ಲೇ ಮಲಗಿದ್ದಾನೆ. ಅವನ ಕಾಲಿನ ಸಂಕಲೆಯೂ ಕೂಡ ಕಳಚಿದೆ, ಅಂದರೆ ಕರಗಿ ಹೋಗಿದೆ ಬೆಂಕಿಯ ಶಾಖ. ಆದರೂ ಅವ ಎಳ್ಳಿಲ್ಲ. ಅವ ಓಡುವ ಮನಸ್ಸನ್ನು ಮಾಡ್ತಾ ಇಲ್ಲ. ಅವ ತಪ್ಪಿಸಿಕೊಡ್ತಾ ಇಲ್ಲ. ಹನುಮಂತನಿಗೆ ಆಶ್ಚರ್ಯ ಆಯಿತು. ಬಳಿದು ಬರ್ತಾನೆ, ಯಾರಯ್ಯ ನೀನು? ಇಷ್ಟು ಮಂದಿ ಇಲ್ಲಿಂದ ಓಡಿ ಹೋಗಿದ್ದಾರೆ, ಅವರಿಗೆಲ್ಲ ಬಂಧ ವಿಮುಕ್ತಿ ಉಂಟಾಗಿದೆ, ನೀನು ಯಾಕೆ ಓಡುವುದಿಲ್ಲ? ಆವಾಗ ಹೇಳ್ತಾನವ, ಓಡುವುದು ತಪ್ಪಾಗುತ್ತದೆ ಎನ್ನುವ ಹನುಮ. ನನ್ನನ್ನು ಬಂಧಿಸಿದ್ದು ರಾವಣ. ಆ ರಾವಣ ನನಗೆ ಬಿಡುಗಡೆಯನ್ನು ಮಾಡಲು ನನಗೆ ಅವಕಾಶ ಸಿಕ್ಕಿತು ಅಂತ ನಾನು ತಪ್ಪಿಸಿಕೊಂಡು ಹೋಗುವುದಿಲ್ಲ. ಅಂತಹ ಪ್ರಾಮಾಣಿಕ ಸತ್ಯನಿಷ್ಠುರನಾದ ವ್ಯಕ್ತಿ ಶನಿದೇವರು. ಆದ್ದರಿಂದಲೇ ಶನಿದೇವರು ನ್ಯಾಯ ನಿರ್ಣಯಕ್ಕೆ ಹೇಳಿ ಮಾಡಿಸಿದಂತಹ ವ್ಯಕ್ತಿ. ತನಗೆ ತಪ್ಪಿ ನಡೆಯುವಂತಹ ಒಂದು ಅವಕಾಶ ಇದ್ದಾಗ ಅದನ್ನು ಬಳಸಿಕೊಳ್ಳಿಲ್ಲ, ಬದುಕುವ ಯೋಚನೆಯನ್ನು ಮಾಡಲಿಲ್ಲ. ಅದನ್ನು ಕಂಡು ಹನುಮಂತನಿಗೆ ಬಹಳ ಮೆಚ್ಚುಗೆಯಾಯಿತಂತೆ ಶನಿದೇವರ ವ್ಯವಹಾರವನ್ನು ಕಂಡು. ಆಗ ಬೆಂಕಿ ಉರಿಯುತ್ತಾ ಉಂಟಲ್ಲ, ಸುತ್ತಮುತ್ತೆಲ್ಲ ಶಾಖ ಬರ್ತಾ ಉಂಟು. ಶನಿದೇವರ ಮೈ ಮೇಲಕ್ಕೂ ಕೂಡ ಬೆಂಕಿ ತಾಗಿದೆ, ಸುಡ್ತಾ ಉಂಟು, ಉರಿಯುತ್ತಾ ಉಂಟು. ಅದು ಎಲ್ಲಿಂದ ಹನುಮಂತ ಹುಡುಕಿ ತಂದನು? ಎಳ್ಳೆಣ್ಣೆ, ಡಬ್ಬಿ ಎಳ್ಳೆಣ್ಣೆಯನ್ನು ತಂದು ಶನಿದೇವರ ಮೈ ಮೇಲೆ ಧಾರೆಯಾಗಿ ಎರೆದನಂತೆ. ಆ ಬೆಂಕಿಯ ಉರಿ ಕಡಿಮೆಯಾಗುವುದು. ಶನಿಗೆ ಅದು ಬಹಳ ಹಿತವಾಯಿತು. ಮನಸ್ಸಿನಲ್ಲಿ ಶಾಂತಿಯನ್ನು ಅನುಭವಿಸಿದಂತಹ ಶನಿದೇವ ಹನುಮಂತನಿಗೆ ಹೇಳ್ತಾನಂತೆ, ನಿನ್ನ ಈ ಔದಾರ್ಯ ಗುಣ, ನಿನ್ನ ಈ ಸ್ನೇಹ ಸ್ವಭಾವ, ನೀನು ನನಗೆ ಮಾಡಿದಂತಹ ಉಪಕಾರ ಯಾವತ್ತೂ ನಾನು ಮರೆಯುವುದಿಲ್ಲ ಹನುಮಂತ. ನಿನಗೆ ಜೀವನದಲ್ಲಿ ಯಾವತ್ತೂ ಯಾವ ಸೋಲು ಬರಬಾರ್ದು, ಒಳ್ಳೆಯದಾಗ್ತಾ ಹೋಗ್ತೇವೆ. ನೀನೂ ದೇವರಾಗುತ್ತಿ. ಜನ ನಿನ್ನನ್ನು ಪೂಜಿಸ್ತಾರೆ. ನಿನ್ನನ್ನು ಜನ ಪೂಜಿಸಿದರೆ, ವಂದಿಸಿದರೆ, ನಿನಗೆ ಕಾಣಿಕೆಗಳನ್ನು ಕೊಟ್ಟರೆ ಆ ಪೂಜೆ ನನಗೆ ಸಲ್ಲುತ್ತದೆ ಅಂತ ನಾನು ತಿಳಿಯುತ್ತೇನೆ. ನಿನಗೆ ಮಾಡಿದ ಪೂಜೆ ನನಗೂ ಪೂಜೆಯೇ ಹೌದು ಅಂತ ಹನುಮಂತನಿಗೆ ಅನುಗ್ರಹವನ್ನು ಮಾಡಿದವನಿದ್ದಾನೆ ಈ ಶನಿದೇವರು. ಹಾಗಾದರೆ ಎಂತಹ ಮಹಾತ್ಮರಿದ್ದಾರೆ ಶನಿದೇವರು, ಎಂತಹ ಒಳ್ಳೆಯದು. ನಾವು ಕೇವಲ ಊರನ್ನೇ ಹೆದರಿಸುವಂತಹ ಅನಿಷ್ಟಕಾರಿ, ತನ್ನ ಕ್ರೂರ ದೃಷ್ಟಿಯಿಂದ ಬಗೆಯ ಕಷ್ಟಗಳನ್ನು ಕೊಡುವಂತಹ ಶನಿ ಅಂತ ನಮಗೆ ಬಂದ ಕಷ್ಟಕ್ಕೆಲ್ಲ ನಾವು ದೂರುವುದಲ್ಲ. ನಮಗೆ ಬಂದ ಕಷ್ಟ ಅದು ನಮ್ಮ ಪ್ರಾರಬ್ಧ ಕರ್ಮ, ನಾವೇ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಅದನ್ನು ನಾವೇ ತೀರಿಸಬೇಕಷ್ಟೇ. ಆದರೆ ಆ ಕರ್ಮ ಫಲವನ್ನು ಅನುಭವಿಸುವುದಕ್ಕೆ, ಆ ಕಹಿಯನ್ನು ಉಣ್ಣಿಸುವುದಕ್ಕೆ, ಕಹಿಯನ್ನು ಬೇಯಿಸಿ ಕೊಡುವವರು ಬೇಕಲ್ಲ, ಆ ಕೆಲಸವನ್ನಷ್ಟೇ ಇವರು ಮಾಡ್ತಾ ಇದ್ದಾರೆ ಶನಿದೇವರಂತ. ಆದ್ದರಿಂದ ಯಾವ ಕಾರಣಕ್ಕೂ ದುರದಿರೋಣ.
ಹಾಗಾದರೆ ನಾವು ಅವುಗಳಿಂದ ಹೊರಬರಬೇಕು ಅಂತಾದರೆ, ಬಿಡುಗಡೆಯನ್ನು ಪಡಿಬೇಕು ಅಂತಾದರೆ ನಾವು ರುಜುಮಾರ್ಗದಲ್ಲಿ ಸಾಗಬೇಕು. ರುಜುಮಾರ್ಗದಲ್ಲಿ ಸಾಗಬೇಕಾದರೆ ಅದೇ ರೀತಿಯದಾದಂತಹ ಚಿಂತನೆ, ಅದೇ ರೀತಿಯದಾದ ಓದು, ಅದೇ ರೀತಿಯದಾದ ಶ್ರವಣ. ಹಾಗಾಗಿ ಒಳ್ಳೆಯ ಭಜನೆ, ಒಳ್ಳೆಯ ಪ್ರವಚನ, ಕೀರ್ತನೆಗಳು, ಪೂಜೆ ಆಗುವಲ್ಲಿಗೆಲ್ಲ ನಮ್ಮ ಮನೆಯ ಹತ್ತಿರದಲ್ಲಿದ್ದರೆ ಹೇಗೂ ಹೋಗೋಣ, ದೂರದಲ್ಲಿಯೂ ಕೂಡ ಹೋಗುವ ಹಾಗಿದ್ದರೆ ತಪ್ಪಿಸುವುದು ಬೇಡ, ಅಲ್ಲಿಗೆ ಹೋಗೋಣ, ಅಲ್ಲಿಯ ಆ ಪೂಜಾದಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋಣ. ಆ ಕಾರಣದಿಂದ ಅಲ್ಲಿ ಇದ್ದಷ್ಟು ಸಮಯ, ಈ ಅಯ್ಯಪ್ಪ ಮಂದಿರದಲ್ಲಿ ಇದ್ದಷ್ಟು ಸಮಯ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಪ್ರಶಾಂತವಾಗಿರ್ತದೆ. ಯಾಕಂದರೆ ದೇವರ ಸನ್ನಿಧಿ, ಆ ದೇವ ಭಾವ ಅಲ್ಲಿರುವ ಎಲ್ಲ ಕಡೆಗಳಲ್ಲಿಯೂ ಕೂಡ ಇರ್ತದೆ. ಅಲ್ಲಿಯ ಸ್ವಚ್ಛತೆ, ಅಲ್ಲಿ ಜನ ಸೇರಿದವರೆಲ್ಲ ಆಡುವಂತಹ ಮಾತುಕತೆಗಳು, ನಡೆಯುವ ಪೂಜೆ, ಆ ಘಂಟಾನಾದ, ಶಂಖಧ್ವನಿ ಎಲ್ಲವೂ ಸಾತ್ವಿಕವಾದಂತಹ ಕಂಪನಗಳನ್ನೇ ಎಬ್ಬಿಸುವಂತಹದ್ದು, ಪ್ರಚೋದನೆಯನ್ನೇ ಕೊಡುವಂತಹದ್ದು. ಹಾಗಾಗಿ ಅಂತಹ ಸ್ಥಳಗಳಲ್ಲಿ ನಾವು ಎಷ್ಟು ಹೊತ್ತು ಇರ್ತೇವೋ ನಮಗೆ ಅಷ್ಟು ಪ್ರಯೋಜನವಾಗುತ್ತದೆ ಅಲ್ಲಿ ಇರುವುದರಿಂದ. ಹಾಗೆ ಹೋಗೋಣ. ಹೋದಲ್ಲಿ ಸ್ಥಳದೇವರು ಯಾರೋ, ಸನ್ನಿಧಿ ಯಾರೋ, ಯಾರಿದ್ದಾರೆ ಅಂತಲ್ಲ, ಆದರೆ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಯಾರಿಗೆ ನಮಸ್ಕರಿಸ್ತಾ ಇದ್ದೇವೆ ಎನ್ನುವ ಕಾರಣ. ಯಾರಿಗೆ ನಮಸ್ಕರಿಸಿದರೂ ಸರ್ವಶಕ್ತನಾದಂತಹ ಕೇಶವನಿಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚೆ. ಲೋಕಮೂಲನಾದಂತಹ ಆ ಪರಾತ್ಪರ ತತ್ವ ಅವ್ಯಕ್ತಕ್ಕೆ ಸೇರುವಂತಹದ್ದು. ಅವನ ಅಧೀನದಲ್ಲೇ ಇರುವಂತಹ ಎಲ್ಲ ವ್ಯವಸ್ಥೆಯಲ್ಲಿ ನಾವೆಷ್ಟು ಶ್ರೀಮಂತರು ಅಂತ ಕೇಳಿದರೆ ನಮಗೆ ಇರುವಂತಹ ಇಷ್ಟು ಮಂದಿ ದೇವರುಗಳೇ ನಮ್ಮ ಶ್ರೀಮಂತಿಕೆ. ಯಾರನ್ನು ವಂದಿಸಿದ್ರು, ಯಾರನ್ನು ಬೇಡಿಕೊಂಡರೂ ಕೂಡ ನಮಗೆ ಬೇಕಾದ್ದು ಸಿಗುತ್ತದೆ ಅಂತಾದರೆ, ಹಾಗಾದರೆ ನಮ್ಮ ಧರ್ಮದಷ್ಟು ಶ್ರೇಷ್ಠವಾದ ಧರ್ಮ ಇನ್ನೊಂದಿದೆ ಅಲ್ವೇ? ಹಾಗಾದ್ರಿಂದ ನಿತ್ಯ ನೆಲವೇ ನಮಗೆ ದೇವಸ್ಥಾನ, ನಿತ್ಯಲ್ಲೇ ನಾವು ಕಾಣಬೇಕಾದರೆ ಅಲ್ಲಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಇದೆಲ್ಲ ನಡೆಯುತ್ತದೆ. ಈ ಇಲ್ಲಿ ಈ ರೀತಿಯದಾಗಿ ನಾವು ಎಲ್ಲರೂ ಸೇರಿ ಗುರುಸ್ವಾಮಿಗಳನ್ನು ಪೂಜ್ಯರು ಇದನ್ನು ಮಾಡ್ತಾ ಇದ್ದೇವೆ. ಸರ್ವಶಕ್ತನಾದಂತಹ ಮಹಾತ್ಮ ಶನಿದೇವರು ನಮಗೆಲ್ಲ ಆಯುರಾರೋಗ್ಯವನ್ನು ಅನುಗ್ರಹಿಸಿ ನಮ್ಮ ಬದುಕಿನ ಎಲ್ಲ ಗಮನೆಗಳನ್ನು ದೂರ ಮಾಡಿ ನಮಗೆ ತೊಂದರೆ ಯಾವತ್ತೂ ಬರದಿಲ್ಲ. ನಾವು ನಡೆಯುವಂತಹ ನೆಲ, ನಮ್ಮ ಬದುಕಿನ ಮಾರ್ಗ ಅದು ನಿತ್ಯ ಹೂವಿನ ಹಾಸಿಗೆಯಾಗಿರಲಿ ಅಂತ ಪ್ರಾರ್ಥಿಸ್ತಾ ಆ ದೀರ್ಘದಂಡ ನಮಸ್ಕಾರ ಮನಸ ಶನಿ ಆಧಾರವಿದ್ದಕ್ಕೆ ಗೋವಿಂದ ಗೋವಿಂದ ಗೋವಿಂದ.
ಎಲ್ಲ ಮಾಡಿದಂಥ ಕಜ್ಜಾಯವನ್ನು ವಿಶೇಷವಾಗಿ ಈಶ್ವರನಿಗೆ ಪ್ರಸಾದ ಇದು ಇದಾಗಿ ವಿವೇಕವಾಗಿ ಆಮೇಲೆ ನಾವು ಸರ್ವರು ಆ ಶನೀಶ್ವರನ ಅನುಗ್ರಹಕ್ಕೆ ವರ್ಷಂಪದಿ ನಾವು ಮೊದಲಾಗಿರ್ತಾ ಇರ್ತೀವಿ. ಹಾಗೆ ಇವತ್ತು ವಿಶೇಷವಾಗಿ ನನಗೆ ಗ್ರಹಿಸದೆ ಸಪ್ಪಂಗಳ ಈಶ್ವರರು ಹಿರಿಯರು ಹಾಗೆ ಗುರುಸ್ಥಾನದಲ್ಲಿ ಇರುವವರು ಈ ಎಲ್ಲ ವಿಧದಲ್ಲಿ ಅವರಿಗೆ ಏನೋ ಇಲ್ಲಿ ಬರಬೇಕಂತ ಆಗಿತ್ತಂತೆ. ಆದರೆ ದೇವರು ಅವರನ್ನು ಕರೆಸಿದ್ರೆ ಏನೂ ಗೊತ್ತಿಲ್ಲ. ನಾನು ಹೋಗುವಾಗ ಅವರನ್ನು ಮನಸ್ಸನ್ನು ಗ್ರಹಿಸಿ ಹೇಳಿದಾಗ ಇವತ್ತು ಅದಕ್ಕೇನೋ ಅದು ನಮಗಾಗಿ ಅವರು ಸಿಕ್ಕಿದಾಗೆ ಆಗಿದೆ. ಹಾಗೆ ನಮ್ಮ ಮೂಲಕ ದೇವರ ಕಥೆಯನ್ನು ನಾವು ದೇವರ ಹಾಗೆ ಆಯಿತು. ಪೂರ್ಣಾನುಭವವಾಗಿ ಆರೋಗ್ಯ ಐಶ್ವರ್ಯವಾಗಿ ಸಕಲ ವೈಷ್ಣವರಿಗೆ ಈ ಸ್ಥಳಕ್ಕೆ ಯಾರು ಬಂದು ಈ ಕಥೆಯನ್ನು ಕೇಳ್ತಾರೆ, ಹಾಗೆ ಪೂಜೆಯನ್ನು ಯಾರು ನೋಡ್ತಾರೆ ಅವರೆಲ್ಲರಿಗೂ ಆ ಶನೀಶ್ವರನ ಯಾವ ದೋಷ ಇದ್ದರೂ ಎಲ್ಲವೂ ನಿವಾರಣೆಯಾಗಿ ಉತ್ತರೋತ್ತರ ಅಭಿವೃದ್ಧಿ ಅವರಿಗೆ ಓಂ ಸಂಪಾದೋ ಪರಪಾನಿ ಛತ್ರ ವಿಭೂಷಣ ಧ್ವಜರದ ಛತ್ರ ಶ್ರಿಯ
Thank you.